8 ದಿನಗಳ ಕಾಲ ನಿಗದಿಯಾಗಿರುವಂತಹ ವಿಧಾನಸಭೆಯ ಅಧಿವೇಶನವನ್ನು ಕನಿಷ್ಠ 10 ದಿನಗಳ ಕಾಲ ವಿಸ್ತರಣೆ ಮಾಡಬೇಕು, ಹೊಸ ಬಿಲ್ ಮಂಡನೆಯನ್ನ ಮುಂದೂಡಬೇಕು ಅಂತ ಶಾಸಕ ಯುಟಿ ಖಾದರ್ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಹಾಲಿ ಅಧಿವೇಶನವನ್ನ ಕೇವಲ ಕಾಟಾಚಾರಕ್ಕೆ ಕರೆದ ಹಾಗೆ ಕಾಣ್ತಾ ಇದೆ. ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವಂತಹ ಪ್ರಯತ್ನ ಸರ್ಕಾರದಿಂದ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಭೂ ಮಸೂದೆ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಈ ನಡುವೆ ಹೊಸ ಮಸೂದೆಗಳ ಮಂಡನೆಯ ಅಗತ್ಯ ಏನು? ಡ್ರಗ್ಸ್ ವಿಚಾರದಲ್ಲಿ ಪಕ್ಷದ ರಾಜಕೀಯ ವಿಚಾರ ತರೋದು ಸರಿಯಲ್ಲ, ಸೂಕ್ತ ತನಿಖೆ ನಡೆಯಲಿ. ಡ್ರಗ್ಸ್ ನಿಯಂತ್ರಣಕ್ಕೆ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅನ್ನೋದನ್ನ ಸ್ಪಷ್ಟಪಡಿಸಲಿ ಅಂತ ಹೇಳಿದರು. ನಾಡ್ದು ಕರೆಯುವಂಥ ಒಂದು ಅಧಿವೇಶನ ಇವರಿಗೆ ವೋಟ್ ಆಫ್ ಅಕೌಂಟ್ಗೆ ಬೇಕಾಗಿ ಇವತ್ತು ಆ ಬಜೆಟನ್ನು ಪಾಸ್ ಮಾಡಿಕೊಳ್ಳಿಕ್ಕೆ ಒಂದು ಆರ್ಥಿಕ ವ್ಯವಸ್ಥೆ ಇದನ್ನು, ಎರಡನೇದು ಅವರಿಗೆ ಬೇಕಾದ ಒಂದು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಇವರು ಕರೀತಾರೆ ಹೊರತು ಜನಸಾಮಾನ್ಯರ ಇವತ್ತು ಜನರ ಸಂಕಷ್ಟದಲ್ಲಿರುವಂತಹ ಬೇರೆ ಬೇರೆ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬೇರೆ ಬೇರೆ ಜನಪ್ರತಿನಿಧಿಗಳು ಬಂದು ಅಲ್ಲಿ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಕೊಡಲಿಕ್ಕೆ ಕರೆದಂಥ ಒಂದು ಅಧಿವೇಶನ ಅಲ್ಲ. ಇದು ಕಾಟಾಚಾರದ ಒಂದು ಅಧಿವೇಶನ. ಮತ್ತು ಜನರಲ್ಲಿರುವಂಥ ಏನು ಸಮಸ್ಯೆ ಡೈವರ್ಷನ್ ಇದೆಯಾ, ಅದು ಒಂದು ಅಟೆನ್ಷನ್, ಅದನ್ನೆಲ್ಲ ಡೈವರ್ಷನ್ ಮಾಡಲಿಕ್ಕೆ ಡ್ರಗ್ ಇಶ್ಯೂಸ್ಗಳು ಇವತ್ತು ಇರುವಂಥದ್ದು. ಜಿಲ್ಲೆಯಲ್ಲಿ ಮರಳುಗಾರಿಕೆಗೆ ಸಂಬಂಧಿಸಿದಂತೆ ಜಿಲ್ಲಾಡಳಿತದಿಂದ ಸೂಕ್ತ ಕ್ರಮ ಕೈಗೊಳ್ಳದೆ ಜನರಿಗೆ ತೊಂದರೆಯಾಗಿದೆ. ಇಂತಹ ವಿಷಯಗಳ ಬಗ್ಗೆ ಸರ್ಕಾರದ ಹಂತದಲ್ಲೂ ಕೂಡ ಚರ್ಚೆ ನಡೀತಾ ಇಲ್ಲ ಅಂತ ಯುಟಿ ಖಾದರ್ ಟೀಕಿಸಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಬರೀ 4 ತಿಂಗಳ ಸಮಸ್ಯೆ ಇತ್ತು, ಅದಕ್ಕೆ ಆಗಿಂದಾಗಿ ಬಗೆಹರಿಸಿಕೊಂಡು ಸ್ಯಾಂಡ್ ಬಜಾರ್ ಆ್ಯಪ್ ಅನ್ನು ತಂದು ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ಸಿಕ್ಕುವಂಥ ವ್ಯವಸ್ಥೆಯನ್ನು ಮಾಡಿದ್ದೆವು. 11 ತಿಂಗಳಾಯಿತು, CRZ ಮರಳುಗಾರಿಕೆ ಇಲ್ಲ. ಮಾತ್ರ ಡ್ರಜ್ಜರಾಗಿ ವಿದೌಟ್ ಪರ್ಮಿಷನ್ ತಗೊಳ್ಳೋದು ಎಲ್ಲಿ ಕೂಡ ನಿಲ್ಲಿಲ್ಲ. ಯಾಕೆ ಇದನ್ನು ತಡೀಲಿಕ್ಕೆ ಶಕ್ತಿ ಇಲ್ಲ? ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು, ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ರಘು, ಸದಾಶಿವ ಉಳ್ಳಾಲ್ ಮೊದಲಾದವರು ಉಪಸ್ಥಿತರಿದ್ದರು.